ಜನಸಂದಣಿ ಕಡಿಮೆ ಇರುವಂತಹ ಕಾರ್ಕಳ ಎಪಿಎಂಸಿ ಆದಾಯ ಸಂಗ್ರಹಣೆಯನ್ನ 2 ಕೋಟಿಯಿಂದ 4.75 ಕೋಟಿ ರೂಪಾಯಿಗಳಿಗೆ ಏರಿಸಿರುವಂತದ್ದು ಶ್ಲಾಘನೀಯ. ಒಳ್ಳೆಯ ನಿರ್ದೇಶಕರ ತಂಡ ಹಾಗೂ ಅಧಿಕಾರಿಗಳ ಸಹಕಾರದಿಂದ ಈ ಯಶಸ್ಸು ಸಾಧ್ಯವಾಗಿದೆ ಅಂತ ಸರ್ಕಾರದ ಮುಖ್ಯ ಸಚೇತಕ ಶಾಸಕ ವಿ ಸುನೀಲ್ ಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಕಳ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೆದಂತಹ ಮಾಸಿಕ ಸಾಮಾನ್ಯ ಸಭೆ ಹಾಗೂ ನಿವೃತ್ತರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿ, ಈದು ಮಾರುಕಟ್ಟೆ ಪ್ರಾಂಗಣ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಕಾರ್ಕಳ ಎಪಿಎಂಸಿಯಿಂದ ಆಗಿದೆ. ಆರ್ಥಿಕತೆಯನ್ನು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಹೆಬ್ರಿಯಲ್ಲಿ ಎಪಿಎಂಸಿ ಮಾರುಕಟ್ಟೆ ನಿರ್ಮಿಸಿ ವ್ಯಾಪಾರ ವಹಿವಾಟು ಹೆಚ್ಚಿಸುವಂತಹ ಹೊಸ ಯೋಜನೆಗಳನ್ನು ಕೂಡ ಹಾಕಿಕೊಳ್ಳಲಾಗಿದೆ ಅಂತ ಹೇಳಿದರು. ವರ್ಷಗಳ ಕಾಲ ಕಾರ್ಯವನ್ನು ಮಾಡಿದಂಥ 2 ಜನ ಹಿರಿಯ ಅಧಿಕಾರಿಗಳು ನಿವೃತ್ತಿಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಅವರಿಗೆ ಸಮಿತಿಯ ಕಡೆಯಿಂದ ಆತ್ಮೀಯವಾದಂಥ ಬೀಳ್ಕೊಡುಗೆಯನ್ನು ಮಾಡೋದ್ರ ಮುಖಾಂತರ ಅವರ ಸೇವೆಯನ್ನು ಗುರುತಿಸುವಂಥ, ಅದನ್ನು ನೆನಪಿಸಿಕೊಳ್ಳುವಂಥ ದೊಡ್ಡ ಕಾರ್ಯವನ್ನು ಎಪಿಎಂಸಿ ಇವತ್ತು ಮಾಡಿದೆ. ತುಂಬ ಜನ ಸರ್ಕಾರಿ ಅಧಿಕಾರಿಗಳು ನಿವೃತ್ತರಾಗ್ತಾರೆ. ಅದೊಂದು ಸಹಜವಾದಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ 10 ಜನ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ, ತುಂಬ ಜನ ನೆನಪಿಡುವಂಥ ಕಾರ್ಯವನ್ನು ಮಾಡ್ತಾರೆ. ಸಂಸ್ಥೆಯನ್ನು ಮೇಲ್ದರ್ಜೆಗೆ ಏರಿಸುವಂಥ ಒಳ್ಳೆಯ ಪ್ರಯತ್ನವನ್ನು 10 ಜನ ಸೇರಿಸಿಕೊಂಡು ಮಾಡ್ತಾರೆ. ಅದರಲ್ಲಿ ಈ 2 ಜನರು ಕೂಡ ಭಾರತಿ ಮತ್ತು ಸುರೇಖಾ ಅಲ್ವಾ. ಈ ಎಪಿಎಂಸಿನಲ್ಲಿ ಅದನ್ನು ಶಕ್ತಿ ಕೊಡುವಂಥ, ಎಪಿಎಂಸಿಗೆ ಹೊಸ ಆಯಾಮ ಕೊಡುವಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರ ನಿವೃತ್ತ ಜೀವನವು ಕೂಡ ಶುಭಕರವಾಗಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡ್ತಾ ಈ ಸಂದರ್ಭ ನಿವೃತ್ತರಾದ ಎಪಿಎಂಸಿ ಸಹಾಯಕ ನಿರ್ದೇಶಕಿ ಭಾರತಿ ಪಿಎಸ್, ಪ್ರಥಮ ದರ್ಜೆ ಸಹಾಯಕರಾದ ಸುರೇಖಾ ಕೆ ಅವರನ್ನ ಶಾಸಕರು ಅಭಿನಂದಿಸಿ ಬೀಳ್ಕೊಟ್ಟರು. ಈ ಸಂದರ್ಭ ಅಧ್ಯಕ್ಷ ರತ್ನಾಕರ ಮೀನ್, ನಿರ್ದೇಶಕರುಗಳಾದ ಆಂಟನಿ ಡಿಸೋಜ ನಕ್ರೆ, ಆನಂದ ಬಂಡಿಮಠ, ಸತೀಶ್ ಶೆಟ್ಟಿ ಮುಟ್ಲುಪಾಡಿ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಬಿಲ್ಡಿಂಗ್ ಫಂಡಿಗೆ 20 ಲಕ್ಷ ನಮ್ಮ ಸಮಿತಿ ಸದಸ್ಯರಲ್ಲಿ ಕೇಳಿಕೊಂಡು ಅದನ್ನು ಸಿಎಂ ಫಂಡಿಗೆ ನಾವು ಕೊಟ್ಟಿದ್ದೇವೆ. ಹಾಗೆ ನಮ್ಮ ಇನ್ನೊಂದು ಮನವರಿಕೆ ಏನಿತ್ತಂದರೆ ಸರ್ಕಾರದ ನಮ್ಮ ಇಲಾಖೆಗೆ ಎಲ್ಲ ನಾವು ಸರ್ಕಾರದ ವತಿಯಿಂದ ಏನಾದರೂ ಆದರೆ ಅಲ್ಲಿಂದ ನಮ್ಮ ಹಣ ಇಲ್ಲಿಂದ ಹೋಗಿ ಅಲ್ಲಿ ಎಲ್ಲ ಪರಿಹಾರ ಕೊಡ್ತಾರೆ. ಅದನ್ನು ನಾವು ಶಾಸಕರ ವತಿಯಿಂದ ಇಲ್ಲಿ ಏನಾದರೂ ನಮ್ಮ ರೈತರಿಗೆ ಏನಾದರೂ ತೊಂದರೆ ಆದರೆ, ಈಗೇನಿದೆ ಅಂದರೆ ರೈತ ಸಂಘ ಅಂದರೆ ಮರಣ ಹೊಂದಿದರೆ ಇಲ್ಲಾಂದರೆ ಶಾಶ್ವತ ಅಂಗವಿಕಲ ಆದರೆ ಮಾತ್ರ ನಮ್ಮಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಹಾಗಲ್ಲ, ಈಗ ಏನಾದರೂ ನೆರೆ ಬಂತು